ಉಡುಪಿಯ ಹಿರೇಬೆಟ್ಟುವಿನ ಕಂಚನಬೈಲು ಎಂಬಲ್ಲಿ ಚಿರತೆಯೊಂದು ತಂತಿಗೆ ಸಿಲುಕಿ ಮೃತಪಟ್ಟ ಘಟನೆ ನಡೆದಿದೆ. ಯಾರೋ ಬೇಟೆಗಾರರು ಹಂದಿಯನ್ನು ಕೊಲ್ಲುವುದಕ್ಕಾಗಿ ತಂತಿಯ ಉರುಳನ್ನು ಕಟ್ಟಿದ್ದರು. ಮರಕ್ಕೆ ಕಟ್ಟಲಾಗಿದ್ದ ತಂತಿ ಉರುಳು ಕಾಣದೆ ಮೇಲಿನಿಂದ ತಗ್ಗಿಗೆ ಇಳಿಯುವಾಗ ಉರುಳಿನಲ್ಲಿ ಚಿರತೆ ಸಿಕ್ಕಿ ಹಾಕಿಕೊಂಡು ಉರುಳು ಸೊಂಟಕ್ಕೆ ಬಿಗಿದು ತಗ್ಗಿನಲ್ಲಿ ನೇತಾಡುತ್ತಾ ನೆಲ ಮುಟ್ಟಲು ಸಾಧ್ಯವಾಗದೆ ಸಾವನ್ನಪ್ಪಿದೆ. ಶತಪ್ರಯತ್ನ ಮಾಡಿ ಸಾಧ್ಯವಾಗದೆ ಒದ್ದಾಡುತ್ತಾ ಅಲ್ಲಿ ಪ್ರಾಣ ಬಿಟ್ಟಿದ್ದ ಚಿರತೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಆಗಮಿಸಿದ್ದು ಸ್ಥಳವನ್ನು ಮಹಜರು ಮಾಡಿದ್ದಾರೆ ಮತ್ತು ಇಲಾಖೆಯ ನಿಯಮಗಳಂತೆ ಚಿರತೆಯನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗಿ ದಫನ ಮಾಡಿದ್ದಾರೆ. ಸುಮಾರು 3 ತಿಂಗಳಿಂದ ಈ ಚಿರತೆ ಈ ಭಾಗದಲ್ಲಿ ಓಡಾಡುತ್ತಿತ್ತು. ಅನೇಕ ಸಾಕು ನಾಯಿಗಳನ್ನು ಕೊಂದು ತಿಂದಿದೆ. ಅನೇಕ ಮಂದಿಗೆ ಚಿರತೆ ಎದುರಾಗಿದ್ದು ಇದರಿಂದ ಚಿರತೆ ಸ್ಥಳೀಯರಲ್ಲಿ ಭೀತಿಗೂ ಕಾರಣವಾಗಿತ್ತು.